ವೀಕ್ಷಕ ಮಿತ್ರರೆಲ್ಲರಿಗೂ ಒಲುಮೆ ನಮಸ್ಕಾರ. ನವರಾತ್ರಿಯ 2ನೇ ದಿನದ ಬಹಳ ದೊಡ್ಡ ಸಂಭ್ರಮದಲ್ಲಿ ನಾವಿದ್ದೇವೆ. ಜಗತ್ತು ವಿದ್ಯೆಯ ಕಡೆಗೆ, ಸಾತ್ವಿಕತೆಯ ಕಡೆಗೆ, ಸುಜ್ಞಾನದ ಕಡೆಗೆ ತೆರೆದುಕೊಳ್ಳುವಂತಹ ಸನ್ಮಂಗಲವಾಗಿರುವಂತಹ ಗಳಿಗೆ ಇದು. ನವರಾತ್ರಿ ವಿಶೇಷತಃ ದೇವಿಯ 3 ಸ್ವರೂಪದ ಆರಾಧನೆ. ಈ 9 ದಿನಗಳನ್ನು 3 ವಿಭಾಗಗಳಲ್ಲಿ ಹೇಳಿರುವುದು ವಿಶೇಷ. ಅದರಲ್ಲಿ ಆರಂಭದಲ್ಲಿ ಮಹಾಲಕ್ಷ್ಮಿಯಾಗಿ, ಮಹಾಕಾಳಿಯಾಗಿ ಮತ್ತು ಮಹಾ ಸರಸ್ವತಿಯಾಗಿ ಆರಾಧನೆ ಮಾಡುವುದು ಕ್ರಮ. ಲಕ್ಷ್ಮಿ, ಕಾಳಿ, ಸರಸ್ವತಿ ಇದು ಮನುಷ್ಯನ ಸಹಜವಾಗಿರುವಂತಹ ತ್ರೈಗುಣಗಳ ಪ್ರತೀಕ. ಹಾಗಾಗಿ ಲಕ್ಷ್ಮಿಯ ವಿಶೇಷವಾದ ಆರಾಧನೆ, ಸರಸ್ವತಿಯ ಅನುಗ್ರಹ, ಕಾಳಿಯ ಶಕ್ತಿ ಇವೆಲ್ಲವನ್ನು ಪಡೆದುಕೊಳ್ಳುವುದಕ್ಕೆ ನವರಾತ್ರಿ ಎನ್ನುವುದು ಅತ್ಯಂತ ಪ್ರಶಸ್ತವಾಗಿರುವಂತಹ ಸಮಯ ಎಂಬುದು ನಮ್ಮ ಅಂಬೋಣ. 2ನೇ ದಿನ ನವರಾತ್ರಿಯ ನವದುರ್ಗೆಯರ ಪರಿಕಲ್ಪನೆಯಲ್ಲಿ ಆರಾಧನೆ ಪಡೆಯುವವಳು ಬ್ರಹ್ಮಚಾರಿಣಿ ಎನ್ನುವಂತಹ ಸ್ವರೂಪ. ಬ್ರಹ್ಮಚಾರಿಣಿ ಎಂಬ ಶಬ್ದದ ಅರ್ಥವೇ ಬಹಳ ಗಂಭೀರವಾದದ್ದು. ಏಕೆಂದರೆ ಬ್ರಹ್ಮ ಎನ್ನುವುದು ಕೂಡ ವಿಶೇಷ ಅರ್ಥದಲ್ಲಿರುವಂಥದ್ದು. ಆ ಬ್ರಹ್ಮವನ್ನು ಚಾರಣ ಮಾಡುವವಳು. ಚಾರಣ ಅಂದರೆ ಅದರಲ್ಲಿ ಸಂಚರಿಸುವವಳು, ಅದರ ಹಾಗೆ ನಡೆದುಕೊಳ್ಳುವವಳು ಅಂತ ಅರ್ಥ. ಬ್ರಹ್ಮಚಾರಿಣಿ ಇದಕ್ಕೆ ಇನ್ನೊಂದು ಪರ್ಯಾಯ ಪದ ತಪಶ್ಚಾರಿಣಿ. ಬ್ರಹ್ಮ ಅಂತ ಹೇಳಿದರೆ ವೇದ ಎನ್ನುವ ಅರ್ಥ ಇದೆ, ಬ್ರಹ್ಮ ಅಂತ ಹೇಳಿದರೆ ತಪಸ್ಸು ಎನ್ನುವ ಅರ್ಥ ಇದೆ. ಬ್ರಹ್ಮ, ಚತುರ್ಮುಖ ಬ್ರಹ್ಮನ ಕಲ್ಪನೆ ನಮಗೆ ಗೊತ್ತಿರುವಂಥದ್ದು. ಆದರೆ ಬ್ರಹ್ಮ ಎಂಬುದು ಜ್ಞಾನ, ಬ್ರಹ್ಮ ಎಂಬುದು ವಿದ್ಯೆ, ಬ್ರಹ್ಮ ಎಂಬುದು ಪಾಂಡಿತ್ಯ. ಅದು ಲೌಕಿಕವಾಗಿ ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಜ್ಞಾನ ಅಲ್ಲ, ಅದು ಒಂದು ಬ್ರಹ್ಮಸ್ವರೂಪವೇ. ಆದರೆ ಇದು ಪಾರಮಾರ್ಥಿಕವಾಗಿರುವಂತಹ ಜ್ಞಾನ. ನೋಡಿ, ಸಹಜವಾಗಿ ಮನುಷ್ಯನ ಒಳಗಿರುವಂತಹ ಒಂದು ಸಾತ್ವಿಕತೆಯ ಹುಡುಕಾಟವನ್ನು ಮಾಡುವುದೇ ಒಂದು ಬ್ರಹ್ಮತ್ವದ ಉದ್ದೇಶ. ವಿಶೇಷವಾಗಿ ಬ್ರಹ್ಮ ಎನ್ನುವುದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಕಲ್ಪನೆಗಳಿವೆ. ಒಂದೇ ಮಾತಲ್ಲಿ ಹೇಳುವುದಾದರೆ, ಮನುಷ್ಯ ಸಹಜವಾಗಿರುವಂತಹ ಗುಣತ್ರಯರಹಿತವಾದದ್ದು, ಉಪಾಧಿರಹಿತವಾದದ್ದು, ಪರಾತ್ಪರ ಅರ್ಥವುಳ್ಳದ್ದು, ಸತ್ ಚಿತ್ ಆನಂದ, ಸಚ್ಚಿದಾನಂದ ಸ್ವರೂಪವಾಗಿರುವುದೇ ಬ್ರಹ್ಮ. ಅದು ಮನುಷ್ಯನ ಕಲ್ಪನೆಯ ಅತ್ಯಂತ ಪರಾಕಷ್ಟೆಯ ಸ್ಥಿತಿ. ಅಂತಹ ಬ್ರಹ್ಮತ್ವವನ್ನು ಚಾರಣ ಮಾಡುವವಳು ಬ್ರಹ್ಮಚಾರಿಣಿ ಎಂದೆನಿಸಿಕೊಳ್ಳುತ್ತಾಳೆ. ಬ್ರಹ್ಮಚಾರಿಣಿ ಎನ್ನುವವಳ ಒಂದು ಹಿನ್ನೆಲೆಯನ್ನು ಗಮನಿಸುವುದಾದರೆ, ಹಿಮವಂತನ ಮಗಳಾಗಿ ಶೈಲಪುತ್ರಿಯ ರೂಪದಲ್ಲಿ ಮೊದಲ ದಿವಸ ಆರಾಧನೆ ಪಡೆದಾಯಿತು. ಇವಳೇ ಶೈಲಪುತ್ರಿ ಅಂದರೆ ಹಿಮವಂತನ ಮಗಳಾಗಿರುವ ಹೈಮಾವತಿಯೇ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಎನ್ನುವ ಉದ್ದೇಶದಿಂದ ತಪಸ್ಸನ್ನು ಆಚರಿಸ್ತಾಳೆ. ಆ ಸಂದರ್ಭದಲ್ಲಿ ಹಿಮವಂತನ ಮಡದಿಯಾಗಿರುವ ಮೇನೆ ತನ್ನ ಮಗಳು ಕಠಿಣವಾಗಿರುವಂತಹ ತಪಸ್ಸಿಗೆ ಹೋಗುವಾಗ ಬೇಡವೇ ಬೇಡವೇ ಉ ಮಾ ಅಂತ ಹೇಳಿದ್ರಂತೆ. ಹಾಗಾಗಿ ಆಕೆಗೆ ಉಮೆ ಎನ್ನುವಂಥ, ಉಮಾವತಿ ಅಥವಾ ಉಮೆ ಎನ್ನುವಂಥ ಹೆಸರಾಯಿತು ಎಂಬುದು ನಮ್ಮ ಅನೇಕ ಪುರಾಣಗಳು ಇದರ ಬಗ್ಗೆ ಉಲ್ಲೇಖವನ್ನು ಕೊಡ್ತದೆ. ಅಲ್ಲದೆ ವಿಶೇಷವಾಗಿ ಆಕೆ ತಪಸ್ಸಿಗೆ ಕೂತಾಗ ಆರಂಭದಲ್ಲಿ ಕಾಡಿನಲ್ಲಿ ಸಿಗುವಂತಹ ವೃಕ್ಷಮೂಲದಿಂದ ಸಿಗುವಂತಹ ಫಲಗಳನ್ನು ತಿಂದಳಂತೆ. ನಂತರ ಅಲ್ಲಿರುವಂತಹ ಭೋಜನಾರ್ಹವಾಗಿರುವ, ತಿನ್ನಲು ಸಾಧ್ಯವಿರುವಂತಹ ಪತ್ರಗಳನ್ನು ಅಂದರೆ ಎಲೆಗಳನ್ನು ತಿಂದಳಂತೆ. ಕೊನೆಗೆ ಅಲ್ಲಿರುವಂಥ ಗಡ್ಡೆಗೆಣಸುಗಳನ್ನು ತಿಂದಳಂತೆ. ಹೀಗೆ ದಿನೇ 1000 ವರ್ಷಗಳ ಕಾಲ ಕಠಿಣ ಬಿಡದೆ ಅವಿಚ್ಛಿನ್ನವಾಗಿರುವಂತಹ ತಪಸ್ಸನ್ನು ಮಾಡಿದ ಕಾರಣ ಆಕೆ ಒಂದು ಹಂತಕ್ಕಾಗುವಾಗ ಎಲ್ಲವನ್ನು ಬಿಟ್ಟಳಂತೆ, ತಿನ್ನುವಂಥ ಎಲ್ಲ ಆಹಾರಗಳನ್ನು. ಕೊನೆಗೆ ಪತ್ರ ಮಾತ್ರ ತಿನ್ನಲಿಕ್ಕೆ ಆರಂಭಿಸಿರಲು. ಪತ್ರ ಅಂತ ಹೇಳಿದರೆ ಎಲೆಯನ್ನು ಮಾತ್ರ ತಿನ್ನಲಿಕ್ಕೆ ಪ್ರಾರಂಭಿಸಿರ್ಲಂತೆ. ಇನ್ನೂ ಒಂದು ಹಂತಕ್ಕೆ ಬಂದಾಗ ಎಲೆಯನ್ನು ಕೂಡ ಬಿಟ್ಟಳಂತೆ. ಹಾಗಾಗಿ ಆಕೆಗೆ ಅಪರ್ಣೆ ಎನ್ನುವ ಹೆಸರು ಬಂತು. ಅಪರ್ಣೆ, ಪರ್ಣ ಅಂತ ಹೇಳಿದರೆ ಎಲೆ ಅಥವಾ ಹಸಿರು ಬಣ್ಣದ್ದು ಅಂತ ಅರ್ಥ. ಆ ಪರ್ಣೆ ಅಂತ ಹೇಳಿದರೆ ಎಲೆಯನ್ನು ತಿನ್ನುವುದನ್ನು ಬಿಟ್ಟ ಕಾರಣ ಆಕೆಗೆ ಅಪರ್ಣೆ ಎನ್ನುವಂತಹ ಹೆಸರು ಬಂತು ಎಂಬುದು ನಂಬಿಕೆ. ಹಾಗೆ ವಿಶೇಷತಃ ಬ್ರಹ್ಮಚಾರಿಣಿ ಸಿದ್ಧಿದೇವತೆ. ಆಕೆಯ ಸ್ವರೂಪವನ್ನು ನೀವು ಕುದ್ರೋಳಿಯ ಮೊದಲಾದ ಸ್ಥಳದಲ್ಲಿ 2ನೇ ಅವತಾರವಾಗಿ ಬ್ರಹ್ಮಚಾರಿಣಿ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಆಕೆಯನ್ನು ನೀವು ನೋಡಿದಾಗ ಸಾತ್ವಿಕ ಸ್ವರೂಪಳು, ಮಂದಸ್ಮಿತ, ಅದೇ ತಪೋ ಸದೃಶಳಾಗಿ ಕೂತಿರ್ತಾಳೆ, ತಪಮುದ್ರೆಯಲ್ಲೇ ಇರ್ತಾಳೆ. ಒಂದು ಕೈಯಲ್ಲಿ ಅಭಯ, ಮತ್ತೊಂದು ಕೈಯಲ್ಲಿ ಕಮಂಡಲ.
ಮತ್ತು ಅಭಯದ ಕೈಯ ಜೊತೆಗೆ ಅಕ್ಷಮಾಲೆಯನ್ನು ಅಂದರೆ ಜಪಮಾಲೆಯನ್ನು ಹಿಡಿದಿಡ್ತಾಳೆ. ಇದು ಜ್ಞಾನ ಸಿದ್ಧಿ ಋಷಿತ್ವದ ಸಂಕೇತ. ಮನುಷ್ಯನ ಒಳಗಿರುವಂತಹ ವಿದ್ಯೆಗೆ ಪ್ರೇರಣೆ ಕೊಡುವವಳು ಬ್ರಹ್ಮಚಾರಿಣಿ. ಬ್ರಹ್ಮತ್ವವನ್ನು ಚಾರಣ ಮಾಡುವ ಕಾರಣ ಯಾರು ಬ್ರಹ್ಮತ್ವದ ಹುಡುಕಾಟದಲ್ಲಿದ್ದಾರೋ, ಶೋಧದಲ್ಲಿದ್ದಾರೋ, ಬ್ರಹ್ಮತ್ವವನ್ನು ಧರಿಸುವಂತಹ ಅಪಾಪಿಕೆ ಇದೆಯೋ, ಯಾರು ಬ್ರಹ್ಮತ್ವದ ದಾರಿಯಲ್ಲೇ ನಡೀತಾ ಇದ್ದಾರೋ, ಬ್ರಹ್ಮತ್ವಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಲು ಸಿದ್ಧರಾಗಿರ್ತಾರೋ ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡುವವಳು ಬ್ರಹ್ಮಚಾರಿಣಿ ಎಂಬ ನಂಬಿಕೆ ಇದೆ. ಹಾಗಾಗಿ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯ ಆರಾಧನೆ ನಡೀತದೆ. ಮನುಷ್ಯನ ಬದುಕಿಗೆ ಬೇಕಿರುವಂಥ ಎಲ್ಲ ವಿದ್ಯೆಗೆ ಸಂಬಂಧಪಟ್ಟ ಆರಾಧನೆ ಇದು. ಸಾಮಾನ್ಯ ಸ್ತ್ರೀಯ ಬದುಕನ್ನು ಗಮನಿಸುವುದಾದರೆ ಹೇಗೆ ಶೈಲಪುತ್ರಿ ಎನ್ನುವವಳು ಹೆಣ್ಣಿನ ಬದುಕಿನ ಜನನದ ಕಾಲದ ಸಂಕೇತ. ಹಾಗಾಗಿ ಆಕೆ ಶೈಲಪುತ್ರಿ, ಮಗಳಾಗಿ ಜನಿಸ್ತಾಳೆ. ಮಗಳಾಗಿ ಜನಿಸಿದ ಶೈಶವಾವಸ್ಥೆ ಕಳೆದ ನಂತರ ಬಾಲ್ಯಾವಸ್ಥೆಗೆ ಬರುವಾಗ ಆಕೆಯ ಬದುಕಿನಲ್ಲಿ ಮುಖ್ಯವಾಗಿರುವಂಥದ್ದು ಅದು ಶಿಕ್ಷಣ. ಹಾಗಾಗಿ ಬ್ರಹ್ಮಚಾರಿಣಿ ಎನ್ನುವುದು ಇಡೀ ಬದುಕಿನ ಶೈಕ್ಷಣಿಕವಾದ ಹಂತ. ಆಕೆ ವಿಶೇಷತಃ ಬ್ರಹ್ಮಜ್ಞಾನವನ್ನು ಪಡೆಯುವ ಕಾರಣ, ಬ್ರಹ್ಮಜ್ಞಾನದಲ್ಲೇ ನಿರತಳಾದ ಕಾರಣ ಈ ಹೆಣ್ಣಿನ ಬದುಕಿನಲ್ಲಿ ಓರ್ವ ಮಹಿಳೆ ಅಥವಾ ಒಂದು ಹೆಣ್ಣು ಮಗಳು ಶಿಕ್ಷಣವನ್ನು ಪಡೆಯುವ ಕಲ್ಪಾವಧಿಗೆ ಬಂದಳು ಎನ್ನುವುದಕ್ಕೆ ಬ್ರಹ್ಮಚಾರಿಣಿ ಸಂಕೇತ.